ಓಂ ಶ್ರೀ ಮಾತ್ರೇ ನಮಃ. ಎಲ್ಲರಿಗೂ ಶ್ವೇತಾಗ್ರಜ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಇವರು ಏನೋ ಪೂಜೆ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇದು ಒಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ನಂದು 7 ಸಪ್ತ ಶನಿವಾರದ ವ್ರತ ಕೂಡ ಮುಗೀತು. ಅದಕ್ಕೋಸ್ಕರ 9 ಅಥವಾ 7 ಜನ ದಂಪತಿನ ಕರೆದು ಊಟ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಪ್ರತಿ ವಾರನೂ ಒಬ್ಬೊಬ್ಬರನ್ನ ಕರೆದು ಹಾಕ್ಬೋದಿತ್ತು, ಬಟ್ ನಾನು ಪ್ರತಿ ವಾರನೂ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ವಾರನೇ ಒಂದು 7 ಜನ, ಎಷ್ಟು ಜನ ಆಗ್ತಾರೋ ಅಷ್ಟು ಜನ ದಂಪತಿಗಳನ್ನ ಕರೆದು ಊಟ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ನವರಾತ್ರಿ ಅಲ್ವಾ ಈಗ, ಅದಕ್ಕೋಸ್ಕರ ಕನ್ಯಾ ಪೂಜೆ ಕೂಡ ಆವತ್ತೇ ಮಾಡಿಬಿಟ್ರೆ 2 ಪೂಜೆ ಕೂಡ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಮನೆ ಹತ್ರ ಇರುವ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳನ್ನ ಕರೆದಿದ್ವಿ ಪೂಜೆ ಮಾಡೋದಕ್ಕೆ. ಕನ್ಯಾ ಪೂಜೆನ ಬೆಳಗ್ಗೆ ಮುಗಿಸ್ಕೊಂಡ್ವಿ, ಮತ್ತು ದಂಪತಿಗಳನ್ನ ನೈಟ್ ಊಟಕ್ಕೆ ಕರೆದಿದ್ವಿ. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲನೂ. ನಿಜ ಈ ಪಾಪು ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿದೆ. 2 ವರ್ಷ ಮೇಲೆ ಇರೋ ಮಕ್ಕಳಿಗೆ ಈ ಪೂಜೆನ ಮಾಡ್ತಾರೆ. ಸಾಮಾನ್ಯವಾಗಿ 8ನೇ ದಿನ ಮತ್ತು 9ನೇ ದಿನ ಈ ಪೂಜೆ ಮಾಡೋದು ರೂಢಿಯಲ್ಲಿರೋದು. ಬಟ್ ನಾನು ಇವತ್ತು ಹೆಂಗೂ ವ್ರತ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಇವತ್ತೇ ಮಾಡೋಣ ಅಂತಂದ್ಬಿಟ್ಟು ನಾನು ನವರಾತ್ರಿಗಳಲ್ಲಿ ಯಾವಾಗಲಾದರೂ ಮಾಡ್ಬೋದು, ಪರವಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇವತ್ತೇ ಮಾಡ್ತಾಯಿದ್ದೀನಿ. ಎಲ್ಲರೂ ನಮ್ಮ ಮನೆಯವರೆಲ್ಲ ಹೋಗಿ ಪೂಜೆ ಮಾಡಿದ್ರು ಕೂಡ ಈ ಮಗು ಅಂತೂ ಗೊಂಬೆ ಥರ ನಿಂತಿತ್ತು, ಸೇಮ್ ದೇವ್ರ ಥರನೇ ಅಂತ ಅಂದ್ಕೊಂಬಿಟ್ಟೆ. ನಾನಂತೂ ಕೈಯಲ್ಲಿ ಒಂದು ಹೂವು ಇಟ್ಕೊಂಡು ಯಾವ ಥರ ನಿಂತಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬಾ ಖುಷಿಯಾಯಿತು ಮಕ್ಕಳಿಗೆಲ್ಲ ಈ ಥರ ಪೂಜೆ ಮಾಡಿದ್ದು. ನಾನು ಕನ್ಯಾ ಪೂಜೆ ಮಾಡ್ತಿರೋದು ಇದೇ ಮೊದಲನೇ ವರ್ಷ ಅಂತ ಹೇಳ್ಬೋದು. ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮುಂದೆ ಪ್ರತಿ ವರ್ಷವೂ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬುಧವಾರ ಬಂದು ನಮ್ಮ 2ನೇ ಅಕ್ಕ, ಗುರುವಾರ ಬಂದು ನಮ್ಮ ದೊಡ್ಡಕ್ಕವ್ರು ಕೂಡ ಅವ್ರ ಮನೇಲಿ ಪೂಜೆನ ಇಟ್ಕೊಂಡಿದ್ದಾರೆ, ಕನ್ಯಾ ಪೂಜೆನ. ಅವ್ರ ಪಾದ ಪೂಜೆ ಮಾಡಿ ಆಮೇಲೆ ಅವ್ರ ಕಾಲಿಗೆ ನಮಸ್ಕಾರ ಹಾಕ್ಕೊಳ್ಬೇಕು. ಸಾಕ್ಷಾತ್ ದುರ್ಗಾ ಪರಮೇಶ್ವರಿನೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಆ ಥರನೇ ಉಪಚಾರನ ಮಾಡಬೇಕಾಗುತ್ತೆ ಮಕ್ಕಳನ್ನ. ಮಕ್ಕಳಲ್ಲಿ ನಾವು ಬಾಲ ತ್ರಿಪುರ ಸುಂದರಿನ ನೋಡಬಹುದು. ನಿಜ ಆ ಮಗು ಅಂತೂ ಒಂದು ಸ್ವಲ್ಪ ಕೂಡ ಹತ್ತಿಲ್ಲ. ಒಂದೊಂದು ಮಕ್ಕಳಂತೂ ಕುಯ್ಯೋ ಅಂತ ಹತ್ಕೊಬಿಡುತ್ತೆ. ನೋಡಿ ಇಲ್ಲಿ ನಾವು ಕೂತಿದ್ದಾಳಲ್ಲ, ನಮ್ಮ ಗಮ್ಯ ಅಂತೂ ಮಾಡಿಸ್ಕೊಂಡೇ ಇಲ್ಲ. ಅದಕ್ಕೋಸ್ಕರ ಅವಳೊಂದು 2-3 ಜನನ ನೋಡಿದ್ರೆ ಆದರೂ ಮಾಡಿಸ್ಕೊತಾಳೆ ಅಂತ ಅಂದ್ಬಿಟ್ಟು ಅವಳನ್ನ ಪಕ್ಕದಲ್ಲಿ ಕೂರಿಸಿ ಎಲ್ಲರಿಗೂ ಮಾಡ್ತಾಯಿದ್ದೀವಿ. ಅಟ್ ಲಾಸ್ಟ್ ಅವಳು ಕೂಡ ಮಾಡಿಸ್ಕೊಂಡ್ಳು. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಮಕ್ಕಳಿಗೆ ಸ್ವಲ್ಪ ಪ್ರಸಾದ ಕೂಡ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ವಿ. ಪಾಯಸ, ಚಿತ್ರಾನ್ನ, ವಡೆ ಮತ್ತು ಹೆಸರುಕಾಳು ಹುಳಿ, ಹಪ್ಪಳ ಇದೆಲ್ಲ ರೆಡಿ ಮಾಡಿ ಬೆಳಗ್ಗೆ ಇಟ್ಕೊಂಡಿದ್ವಿ. ಮಕ್ಳಿಗೂ ಸ್ವಲ್ಪ ಊಟ ಹಾಕಿ ಕಳಿಸೋಣ ಅಂತ ಅಂದ್ಬಿಟ್ಟು, ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟು ಮತ್ತು ಮಕ್ಕಳಿಗೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದೀವಿ. ಯಾಕಂದರೆ ಮಕ್ಕಳು ಖುಷಿಯಾಗಬೇಕು. ಮಕ್ಕಳು ಏನಕ್ಕೆ ಖುಷಿ ಆಗ್ತಾರೆ ಅಂದರೆ ಗಿಫ್ಟು, ಚಾಕ್ಲೇಟು, ತಿಂಡಿಗೆ ನೋಡಿದ್ರೇ ಮಕ್ಕಳಿಗೆ ಖುಷಿಯಾಗೋದು. ಅದಕ್ಕೋಸ್ಕರ ತಿಂಡಿ ಕೂಡ ಚಾಕ್ಲೇಟ್, ಒಂದು ಡೈರಿ ಮಿಲ್ಕ್ ಚಾಕ್ಲೇಟು ಮತ್ತು ಸ್ವಲ್ಪ ಗಿಫ್ಟ್ ಐಟಮ್ಸ್ ಕೂಡ ತೊಗೊಂಬಂದಿದ್ವಿ. ಒಂದು ಕಡೆ ತುಂಬಾ ಖುಷಿ ಆಗ್ತಿತ್ತು. ಮತ್ತು ಉಪವಾಸ ಇದ್ನಲ್ಲ ನಾನು, ವ್ರತಕ್ಕೆ ಶನಿವಾರ ಫುಲ್ಲು ಉಪವಾಸ ಇರ್ತೀನಿ. ನನಗಂತೂ ಫುಲ್ಲು ಒಂದು ಕಡೆ ಸುಸ್ತಾಗ್ತಿತ್ತು. ಇನ್ನು ಈವ್ನಿಂಗ್ ಬೇರೆ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಎಲ್ಲರ ಕಾಲ್ಗೂ ಬಿದ್ದು ನಮಸ್ಕಾರ ತಗೊಳ್ಳೋದಕ್ಕಂತೂ ನಿಜ ಸಾಕಾಗ್ಬಿಡ್ತು. ಉಪವಾಸ ಇದ್ನಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಫುಲ್ಲು ಸ್ವೆಟ್ ಆಮೇಲೆ ಹೆಂಗೋ ಪೂಜೆ ಎಲ್ಲ ಒಟ್ನಾಗ ಚೆನ್ನಾಗಾಯಿತು, ಅದೊಂದೇ ಹೇಳೋದು. ನಾನು 7 ಶನಿವಾರ ಕೂಡ ಉಪವಾಸ ಮಾಡಿದ್ದೆ. ಅದರಲ್ಲೂ ಹೋದ ಶನಿವಾರ ಅಂತೂ ನನಗೆ ತುಂಬಾ ಕಷ್ಟ ಆಗ್ಬಿಡ್ತು. ತಲೆನೋವು ಮತ್ತು ಜ್ವರ ಬಂದಂಗೆ ಆಗ್ಬಿಡ್ತು. ಫುಲ್ಲು ವಾಮಿಟ್ ಬರೋ ಥರ ಆಗ್ತಿತ್ತು. ಆದರೂ ಕೂಡ ನಾನು ಉಪವಾಸನಂತೂ ಬಿಟ್ಟಿಲ್ಲ. ನಮ್ಮ ಮನೇಲಿ ಹೇಳಿದ್ರು ಅವರು, ತಿನ್ಬಿಡು, ಏನಾದರೂ ಫುಲ್ ಗ್ಯಾಸ್ಟ್ರಿಕ್ ಆಗಿದೆ ಅದಕ್ಕೆ ಅಂತಂದ್ಬಿಟ್ಟು. ಆದರೂ ಕೂಡ ನಾನು ದೇವರು ಎಷ್ಟು ಕಷ್ಟ ಕೊಡ್ತಾರೋ ಕೊಡಲಿ ಅಂತಂದ್ಬಿಟ್ಟು ನಾನು ವ್ರತನ ಮಾಡಿದ್ದೀನಿ. ನಿಜ 7 ವಾರ ಕಂಪ್ಲೀಟ್ ಮಾಡಿದ್ದು ನನಗಂತೂ ಎಷ್ಟು ಖುಷಿ ಗೊತ್ತಾ. ಮತ್ತು ಅಷ್ಟೇ ಕಷ್ಟ ಕೂಡ ಪಟ್ಟಿದ್ದೀವಿ ಅಂತ ಹೇಳ್ಬೋದು. ಬೆಳಗ್ಗೆ 3 ಗಂಟೆಗೆ ಎದ್ದು ಬೆಳಗ್ಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ಮತ್ತು ತುಂಬಾ ಎಷ್ಟು ಕಷ್ಟಪಟ್ಟಿದ್ದೀನೋ ಅಷ್ಟೇ ಇಷ್ಟ ಕೂಡ ಪಟ್ಟು ಮಾಡಿದ್ದೀನಿ. ಇನ್ನು ಮುಂದೆ ಮಾಡಲ್ಲ ಅಂತ ಒಂದು ಕಡೆ ಬೇಜಾರು. ಆದರೂ ಕೂಡ ಬೆಳಗ್ಗೆನೇ ಎದ್ದು ಶನಿವಾರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಚಿಕ್ಕ ಮಕ್ಕಳದ್ದೆಲ್ಲ ಆದಮೇಲೆ ನೋಡಿ, ಇವರೆಲ್ಲ ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಮತ್ತು ನಮ್ಮ ಅತ್ತೆ, ಅವ್ರನ್ನೇ ಕರೆದಿದ್ದೆ ನಾನು. ಅವರೇ ಇದ್ದಾರಲ್ವ, ಇನ್ನು ಬೇರೆ ಯಾಕೆ ಅಂತಂದ್ಬಿಟ್ಟು ಎಲ್ಲರ ಕಾಲ್ಗೂ ಈ ಥರ ಬಿದ್ದು ನಮಸ್ಕಾರ ಆಗ್ತಾಯಿದ್ದೀನಿ. ಒಟ್ಟು ಒಂದು 9 ಜನ, 10-11 ಜನನೇ ಆಗಿತ್ತು ಜೋಡಿ ಅಂತ ಹೇಳ್ಬೋದು. ಎಲ್ಲರೂ ಹೇಳಿದ್ದವರೆಲ್ಲ ಬಂದಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ, ಅತ್ತೆಯವರೆಲ್ಲ ಬಂದು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಾರೆ ನನಗೆ.
ಅದೆಲ್ಲ ಖುಷಿ ಆಯಿತು. ಇನ್ನೊಂದು ದುಃಖದ ವಿಷಯ ಏನಪ್ಪ ಅಂತಂದರೆ ನಮ್ಮ ಅತ್ತೆ ಬಂದಿಲ್ಲ. ನಮ್ಮ ಅತ್ತೆ ಊರಲ್ಲೇ ಇದ್ದಿದ್ರೆ ನನಗಂತೂ ಬೇಜಾರಾಗ್ತಿರಲಿಲ್ಲ. ನಮ್ಮ ಅತ್ತೆ ಇಲ್ಲೇ ಇದ್ದರೂ ಕೂಡ ಅವ್ರ ಮಗಳ ಮನೇಲಿದ್ದರು. ಅವ್ರಿಗೇನೋ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬಂದಿಲ್ಲ. ಹುಷಾರಿಲ್ಲ ಅಂದಿದ್ರು ಬಂದು ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ರೆ ನನಗಿನ್ನೂ ಖುಷಿ ಆಗ್ತಿತ್ತು ವ್ರತ ಮಾಡಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವರು ಬಂದಿಲ್ಲ. ಅದೊಂದೇ ಸ್ವಲ್ಪ ಬೇಜಾರಾಯಿತು ನನಗೆ ಅಷ್ಟೇ. ಇನ್ನೆಲ್ಲ ಚೆನ್ನಾಗಾಯಿತು. ಇವ್ರು ನೋಡಿ ನಮ್ಮ ಲಾಸ್ಟಿಗಪ್ಪ ತೋರಿಸಿದ್ದೀನಿ ಬೇಜಾನ್ ವೀಡಿಯೋಗಳಲ್ಲಿ. ಇವರೇ ನಮ್ಮ ಯಜಮಾನವರು ಅಕ್ಕ, ಸ್ವಂತ ಅಕ್ಕ. ನಮ್ಮ ಅತ್ತೆ ಅವ್ರ ಮನೆಯಲ್ಲೇ ಇರೋದು. ನಮ್ಮ ಅತ್ತೆಗೆ ಪಾಪ ಇಲ್ಲಿಗೆ ಬರೋಕ್ಕಾಗದೇ ಇರೋಷ್ಟು ಹುಷಾರು ಇರಲಿಲ್ವಂತೆ, ಅದಕ್ಕೋಸ್ಕರ ಅವರು ಬಂದಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತೀನಿ ನಾನು ಆ ವಿಷಯನ ಕ್ಯಾರಿ ಓವರ್ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಎಲ್ಲರಿಗೂ ಊಟ ಇಲ್ಲೇ ಬಡಿಸಿ ಏನು ನಮ್ಮ ಕೈಲಾಗುತ್ತೋ ಅದೆಲ್ಲ ಮಾಡಿದ್ರಿ. ಊಟ ತುಂಬ ಚೆನ್ನಾಗಿ, ಊಟನೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲ ಮನಸ್ಪೂರ್ವಕವಾಗಿ ಊಟ ಮಾಡಿ ನನ್ನನ್ನು ಹರಿಸಿ ಹೋದರು ಅಂತಲೇ ಹೇಳ್ಬೋದು. ಸಪ್ತ ಶನಿವಾರದ ವ್ರತದ ಬಗ್ಗೆ ಯಾರಿಗಾದರೂ ಡೀಟೇಲ್ಸ್ ಬೇಕಂದರೆ ಕೇಳ್ಬೋದು. ನಿಜ ಆ ವ್ರತನ ಮಾಡಿದ್ರೆ ಸಕಲ ಇಷ್ಟಾರ್ಥ ಕೂಡ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ವ್ರತ ಮಾಡಿ ಪೂಜೆ ಮಾಡೋದು ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ. ಒಂದಲ್ಲ ಒಂದು ದಿವಸ ನಮಗೆ ಕಷ್ಟಕ್ಕಾಗುತ್ತೆ ಅಂತಲೇ ಹೇಳ್ಬೋದು. ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬಿ ಅಂತ ಹೇಳ್ತೀನಿ ನಾನು. ದೇವ್ರನ್ನ ನಂಬಿದ್ರೆ ಯಾವತ್ತೂ ಕೂಡ ನಮ್ಮ ಕೈ ಬಿಡೋದಿಲ್ಲ. ಮನುಷ್ಯರು ಏನು ಗೊತ್ತಾ, ನಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಳ್ತಾರೆ. ಅವ್ರ ಕಷ್ಟ ಇದ್ದಾಗ ನಮ್ಮನ್ನು ಬಳಸ್ಕೊತಾರೆ, ಆಮೇಲೆ ಅವ್ರು ಸುಖವಾಗಿದ್ದಾಗ ನಮ್ಮನ್ನು ಬಿಟ್ಬಿಡ್ತಾರೆ, ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಅದು ಎಲ್ಲ ದೇವ್ರಿಗೆ ಬಿಟ್ಬಿಡಿ, ದೇವ್ರ ಪೂಜೆ ಮಾಡಿ, ದೇವ್ರ ಹತ್ರ ನಿಮ್ಮ ಕಷ್ಟನ ಹೇಳ್ಕೊಳ್ಳಿ. ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಏನೂ ಸಿಗೋದಿಲ್ಲ ಅಂತ ಹೇಳ್ತೀನಿ ನಾನಂತೂ. ಅಷ್ಟೇ ಫ್ರೆಂಡ್ಸ್, ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.